ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆರು ಬರೋ ಕಲ್ಪಾವನಕ್ಲು ಇಜ್ಜಿರ್ ಪಂಪನ ಕಾರಣಗೂ ಇಲ್ಲದಕ್ಲು ಜೋಕ್ಲಿನ ಆಂಗ್ಲ ಮಾಧ್ಯಮ ಶಾಲೆಗೆ ಪಾಡುವೆರು ಅಂಜದು ಕನ್ನಡ ಶಾಲೆಲು ಬಚ್ಚಿದಿನಿಂದ ಕಟೀಲ ಹರಿನಾರದಾಸ ಅಸ್ರಣ್ಯರು ಪಂತೆರು ದಕ್ಷಿಣ ಕನ್ನಡ ಜಿಲ್ಲಾ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನಡು ಆರು ಮುಗಿತರ ಭಾಷಣ ಮಾಡ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ನಿಲುಟು ದಕ್ಷಿಣ ಕನ್ನಡ ಜಿಲ್ಲಾ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೀಸಿರೋಡದ ಸ್ಪರ್ಶ ಕಲಾ ಮಂದಿರಡು ಮೂಜು ದಿನ ನಡೆತದ ಶನಿವಾರ ಅಕ್ಕೇರಿಯಾಂಡು ಪಂಜ ಮಂಗೇಶ್ರಾವ್ ಸಭಾಂಗಣ ರಾಣಿ ಅಬ್ಬಕ್ಕ ವೇದಿಕೆ ನಡೆತನ ಸಮ್ಮೇಳನಡು ಮುಗಿತರ ಲೇಸ ಆಟಣೆ ಮಲ್ತಿದ್ದು ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಎಂ.ಪಿ. ಶ್ರೀನಾಥ ಎದುಕೊಂಡಿರು ಕಟೀಲ ಹರಿನಾರದಾಸ ಅಸ್ರಣ್ಣ ಮುಗಿತಲ ಭಾಷಣ ಮಲ್ತದು ಬರವು ಕಲ್ಪವನಕ್ಲು ಇಜ್ಜೇರಿ ಪಂಪನ ಕಾರಣಗೂ ಇಲ್ಲದಕ್ಲು ಜೋಕ್ಲಿನ ಆಂಗ್ಲ ಮಾಧ್ಯಮ ಶಾಲೆಗೆ ಪಾಡುವೆರು ಅಂಜದು ಕನ್ನಡ ಶಾಲೆಲು ಬಚ್ಚೊಂದರು ಸರ್ಕಾರ 1995 ಹಿಡಿದ ಬೊಕ್ಕ ಅನುದಾನಿತ ಶಾಲೆಗೆ ಬರವು ಕಲ್ಪವನಕ್ಲಿನ ಪಾಡ್ದು ಜೀರು ಬರೋ ಕಲ್ಪವನಕ್ಲಿನ ಪಾಡ್ಡ ಅಂಚಿನ ಕನ್ನಡ ಶಾಲೆಲು ಉರಿಯರು ಸಾಧ್ಯ ಅಂತ ಪಂಡೇರು ದುಮ್ಮದ ಮಂತ್ರಿ ಬಿ ರಮಣತ್ರೈ ಪಾತಿರದು ಕನ್ನಡ ಶಾಲೆಲು ಬುಲೆವಂದೆ ಉಪ್ಪುನೆಗೆ ನಮೂನೆ ಕಾರಣ ಅಂತ ಪಂಪನ ಸತ್ಯನು ಮಾತೇರ್ಲ ತೆರಿಯು ನೋಡುದು ಪಂಡೇರು ಸಮ್ಮೇಳನದ ಗುರುಕಾರ್ಯರು ಹಿರಿಯ ವಾರ್ತಾಮಣಿ ಕವಿ ಸಾಹಿತಿ ಚಿದಂಬರ ಬೈಕಂಪಾಡಿ ಗುರುಕಾರ್ಮಿದ ಪಾತ್ರ ಪಣದು ಮಾತೆರಕ್ಲ ಸೊಲ್ಮೆ ಸಂದಾಯರು ರವಿಶಂಕರ ಶೆಟ್ಟಿ ಬಡಾಜಿಗುತ್ತು ವಿನೋದ್ ಶೆನೆ ಜಗನ್ನಾಥ ಚೌಟ ಬದಿಗುಡ್ಡೆ ಜಗನ್ನಾಥ ಬಂಗೇರ ನಿರ್ಮಲ್ ಡಾಕ್ಟರ್ ಪದ್ಮನಾಭ ಭಟ್ ಎಕ್ಕರ್ ಸದಾನಂದ ನಾರಾವಿಕಿ ರಾಜರಾಮ ಶರ್ಮಾ ಬೆಳಾಲ್ ಕೇಶವ ಎ ಕೊಯ್ಲಾ ದೇವಿಪ್ರಸಾದ್ ಬೆಳ್ತಂಗಡಿ ಲೂವಿಜಾ ಕುಟಿನ್ನೋ ಡಾಕ್ಟರ್ ಮುರಳೀಧರ ವಿಶ್ವನಾಥ ಡಾಕ್ಟರ್ ಸಿದ್ದಿಕ್ ಅಡ್ಡೂರು ಡಾಕ್ಟರ್ ರವೀಶ್ ಪಡಮಲೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಗೋಪಾಲ ಅಂಚನ್ ಎಚ್.ಕೆ. ನೈನಾಡ್ ಡಾಕ್ಟರ್ ಎಸ್ ನರಾರಿ ಕಾಸರಗೋಡು ಮುಕ್ಲೆ ಕನ್ನಡ ಸಿರಿ ಪ್ರಶಸ್ತಿದ ಒಟ್ಟಿಗೂ ಸಮ್ಮಾನದ ಮರ್ಯಾದೆ ಮಲ್ತಿರು ಕಡಿಲಿ ಯಕ್ಷಗಾನ ಮೇಳಗೂ ಮರ್ಯಾದೆ ಅರ್ಪಣೆ ಮಲ್ತಿರು ಸಮ್ಮೇಳನದ ಗುರುಕಾರ್ಯರು ಚಿದಂಬರ ಬೈಕಂಪಾಡಿ ಬುಕಾರಿನ ಬುಡಿದಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಕನ್ನಡ ಸಾಹಿತ್ಯ ಪರಿಷತ್ತದ ತಾಲೂಕು ಬುಕ ಜಿಲ್ಲಾ ಪದಾಧಿಕಾರಿಗಳು ಸಮ್ಮೇಳನ ಸಮಿತಿದಕ್ಲು ಈ ಪೊರ್ತುಡಿತ್ತಿರು ರಾಮದಾಸ್ ಪಂಟ್ವಾಳ ಸೊನ್ಮೆ ಸಂದಾಯರು ವಿ ಸು ಭಟ್ ಬುಕ ಆಶಮಯ್ಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕನ್ನಡ ಮಾಧ್ಯಮ ಪಾಠಶಾಲೆಗಳು ಸೊರಗ್ತಾ ಇವೆ. ಕಾರಣ ಏನು? ಕನ್ನಡದ ಮೇಲೆ ಪ್ರೀತಿ ಕಡಿಮೆ ಆಯಿತೋ? ಖಂಡಿತ ಇಲ್ಲ. ಕನ್ನಡದ ಮೇಲೆ ಪ್ರೀತಿ ಕಡಿಮೆ ಆದದ್ರಿಂದ ಕನ್ನಡ ಮಾಧ್ಯಮ ಶಾಲೆಗಳು ಸೋಲುವುದಲ್ಲ. ಆ ಶಾಲೆಯಲ್ಲಿ ಕಲಿಸಲಿಕ್ಕೆ ಅಧ್ಯಾಪಕರಿಲ್ಲ ಇದ್ರೆ ನನ್ನ ಮಗ ಕಲಿಯುವುದಿಲ್ಲ. ನನ್ನ ಮಗ ಕಲಿಯದಿದ್ದರೆ ನಾಳೆ ಒಳ್ಳೆಯದಾದಂತಹ ಪ್ರಜೆಯ ಹೇಗಾಗ್ತಾನೆ ಎನ್ನುವ ದೃಷ್ಟಿಗೋಸ್ಕರ ಎಲ್ಲರೂ ಸಹ ತನ್ನ ಮಗುವನ್ನು ಹುಡುಕಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ದರಿಂದ ಕನ್ನಡ ಮಾಧ್ಯಮ ಸೊರಗಿದೆ. ಇದು ಸುಮಾರು ವರ್ಷಗಳಿಂದ ನಡೆದು ಬಂದಂತಹ ದಾರಿ, 30 ವರ್ಷ. ಈಗ ಹೊಸದಾದಂತಹ ತಲೆಮಾರು ನಮ್ಮ ಮುಂದೆ ಬಂದು ನಿಂತಿದೆ. ಅವರಿಗೆ ಕನ್ನಡದ ಬಗ್ಗೆ ಅಭಿಪ್ರಾಯವಿಲ್ಲ ಅಂತಾಗಿದೆ. ಯಾಕಂದರೆ ಆ ಮಾಧ್ಯಮದಲ್ಲೇ ಬೆಳೆದಂತಹ ಮಕ್ಕಳು, ಇಂಗ್ಲೀಷ್ ಮಾಧ್ಯಮದಲ್ಲೇ ತಿಳಿದಂತಹ ಮಕ್ಕಳು. ಮಕ್ಕಳ ಕೊರತೆ ಕನ್ನಡ ಶಾಲೆಯಲ್ಲಿ ನಾವು ಸತ್ಯಾಂಶದ ಹಿನ್ನೆಲೆಯಲ್ಲಿ ನಾನು ಅರ್ಥ ಮಾಡಿಕೊಂಡಂಥದ್ದು. ಧರ್ಮಾರ್ಥ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಕೊಡ್ತದೆ, ಹಾಲು ಕೊಡ್ತದೆ, ಶೂ ಕೊಡ್ತದೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತದೆ. ಕನ್ನಡ ಶಾಲೆಗೆ ಬೇಕಾಗಿದ್ದ ಸೌಕರ್ಯಗಳು ಖಂಡಿತ ಕೊಡ್ತದೆ, ಇಲ್ಲ ಅಂತ ಖಂಡಿತ. ನಾನು ಯಾವುದೇ ಸರ್ಕಾರ ಇದ್ದರೂ ಕೂಡ ಅದಕ್ಕೆ ಸೈಕಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಬಂತು. ಪುಸ್ತಕ ಧರ್ಮಾರ್ಥ ಕೊಡ್ತದೆ, ನಾವೇ ಶಾಲೆಗೆ ಇರಲಿಲ್ಲ. ಸಮವಸ್ತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಕೊಡ್ತದೆ. ಕನ್ನಡ ಶಾಲೆ ಅದು ಬೆಳೆಯದೇ ಇರಲಿಕ್ಕೆ ನಾವು ಕಾರಣ ಹೊರತು ಬೇರೆ ಯಾರು ಅಲ್ಲ ಅನ್ನೋದನ್ನು ನಾವು ನಮಗೆ ನಮ್ಮ ಒಂದು ಬೆರಳನ್ನು ತೋರಿಸಿದಾಗ 4 ಬೆರಳು ನಮ್ಮನ್ನು ತೋರಿಸ್ತದೆ. ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳುವ ನಂಬಿಕೆ ನನಗೆ. ನನ್ನ 4 ದಶಕಗಳ ಕಾಲ ನನ್ನನ್ನು ಹಂತವಾಗಿ ನೋಡಿದ ಪತ್ರಕರ್ತರು ಕೂಡ ಈ ಸಮ್ಮೇಳನದ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಿಮಗೂ ಕೂಡ ಕೃತಜ್ಞತೆ ಅಂತ ಹೇಳ್ತೇನೆ. ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ, ಇಲ್ಲಿ ಸಂಪನ್ನಗೊಳ್ತಾ ಇದೆ ಅಂತ ಹೇಳುವ ವಿಶ್ವಾಸ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬನಿಗೂ ಕೂಡ ನಾನು ಶಿರವಾಗಿ ನಮಿಸ್ತೇನೆ. ಯೇಸು ಕ್ರಿಸ್ತರು ಬೆಥಾನಿಯರ್ದು ಜೆರುಸಲೇಮಿಗೆ ಪೊಗ್ಗುನಗ ಅಲ್ತ ಜನ ಓಲಿಕ್ಲಿನ ಪತ್ತದು ಎದುಕೊಂಡಿರ ಪನ್ಪನೇನು ನೆಂಪು ಮಲ್ತುಂದು ಕ್ರಿಸ್ತಂದಕ್ಲು ಓಲಿಕ್ಲಿನ ಐತಾರ ಆಚರಣೆ ಮಲ್ತದೇರೆ. ಕ್ರಿಸ್ತಂದಕ್ಲು ಐತಾರ ಓಲಿಕ್ಲಿನ ಐತಾರನು ಭಕ್ತಿ ಶ್ರದ್ಧೆಡ್ ಆಚರಣೆ ಮಲ್ತೇರು. ದೇವನಗರಿಂದ ಪುದರ್ ಪೋಯಿನ ಜೆರುಸಲೇಮಿಗೆ ಬೆಥಾನಿಯರ್ದು ಯೇಸು ಕ್ರಿಸ್ತರು ಪೊಗ್ಗುನಗ ಅಲ್ತ ಜನ ಆಲಿವ್ ಮರತ ಓಲಿಕ್ಲಿನ ಕೈಟ್ ಪತ್ತದು ಯೇಸು ಕ್ರಿಸ್ತರನ್ನು ಎದುಕೊಂಡಿರಿಕೆ ಐನ ನೆಂಪು ಮಲ್ತಂದು ಈ ಐತಾರ ಒಲಿಕ್ಲಿನ ಐತಾರ ಆಚರಣೆ ಮಲ್ತೇರು. ಈ ವಿಚಾರ ಬೈಬಲ್ಡ್ ದೆರ್ತ್ ಪತ್ತದನು ಐತ ಗುರುತುಗಾದು ಇತ್ತೆ ತಾರೆದ ಒಲಿಕ್ಲಿನ ಪತ್ತದು ಪ್ರಾರ್ಥನೆ ಮಲ್ಪುವೆರು. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಭಾರಿ ಪರತ್ ಇಂಗ್ರೇಜ್ಡ್ ಒಂಜೈನ ಉಳ್ಳರ ತಾಲೂಕದ ಪಾನಿ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜ್ಡ್
ಧರ್ಮಗುರು ವಿಕ್ಟರ್ ಡಿ ಮೆಲ್ಲೋ ದುಂಬಾಳಿಸಿಡು ಒಲಿಕ್ಲಿನ ಐತಾರದ ಕಾರ್ಯಕ್ರಮ ನಡೆತಾನೆ. ಡಿಯಾಕಾನ್ ಜೀವನ್ ಡಿಸೋಜ ಒತ್ತುಗುರ್ಕಾರರು ಅರ್ಬನ್ ಫೆರಾವು ಕಾರ್ಯಂತಿರು ವಿನಿ ಕೊಟ್ಟಿನೋ ಈ ಪೊರ್ತುದಿತ್ತೇರು ಸುರುಕು ತಾರೆದ ಒಲಿಕ್ಲಿಗೆ ಇಂಗ್ರೇಜ್ ದಪ್ಪಿದೆ ಆಶೀರ್ವಾದ ಮಾಡ್ತದೆ. ಐದು ಬೊಕ್ಕ ಭಕ್ತಿರ ಐನ ಪತ್ತೊಂದು ಮೆರವಣಿಗೆ ನಡಪಾದು ಯೇಸುಕ್ರಿಸ್ತರಿಗೆ ಜೈಪನೊಂದು ಇಂಗ್ರೇಜ್ದ ಉಲಾಯಿ ಪುಗ್ಗಿರು. ಯೇಸುಕ್ರಿಸ್ತರಿನ ಶಿಲುಬೆಗೆ ಏರಾವನ ಶಿಕ್ಷೆ ಕುರಿದು ಅವಳು ಆರು ಕರಿದು ಪೋದು ಶರೀರ ಸಮಾಧಿ ಮಲ್ಪನ ಮುಟ್ಟದ ಬೈಬಲ್ ಕಥೆಯನ್ನು ಇಂಗ್ರೇಜಿಡು ಓದಿಯರು. ಧರ್ಮಗುರು ಪ್ರವಚನ ಬಲಿಪೂಜೆ ನಡಪಾಯರು. ಒಲಿಕ್ಲಿನ ಐತರ ಆಚರಣೆದ ಒಟ್ಟಿಗೂ ಕ್ರಿಸ್ತಂದಕ್ಲಿನ ಪವಿತ್ರ ವಾರ ಶುರುವಾತಂಡೆ. ಗುರುವಾರ ಯೇಸುಕ್ರಿಸ್ತರ್ನ ಅಕ್ಕೇರಿದ ವನಸದ ದಿನಾಚರಣೆ, ಶುಕ್ರವಾರ ಯೇಸುಕ್ರಿಸ್ತರು ಶಿಲುಬೆಗೆ ಏರ್ನ ದಿನ, ಶನಿವಾರ ರಾತ್ರಿ ಜಾಗರಣೆ ಬೊಕ್ಕ ಐತರ ಯೇಸುಕ್ರಿಸ್ತರ್ನ ಪುನರುತ್ಥಾನದ ಪರ್ಬ ಆಚರಣೆ ಒಂದು ಪವಿತ್ರ ವಾರದ ಕಾರ್ಯಕ್ರಮಗಳು ಆದುಂಡು. ಕುಡ್ಲಡ್ ಕುಕ್ಕರ್ ಬಾಂಬ್ ಪುಡೈನ ಕೇಸ್ದ ಆರೋಪಿ ಶಿವಮೊಗ್ಗ ತೀರ್ಥಹಳ್ಳಿ ಮೂಲದ ಮೊಹಮ್ಮದ್ ಶಾರಿಕ್ನ ತಪ್ಪೊಪ್ಪಿಗೆ ಅರ್ಜಿನ ರಾಷ್ಟ್ರೀಯ ತನಿಖೆ ದಳದ ವಿಶೇಷ ಕೋರ್ಟ್ ಒಪ್ಪುದಿತ್ತದೆ. ಏಪ್ರಿಲ್ 10ಕ್ಕೆ ಶಿಕ್ಷೆ ಗೊತ್ತು ಮಲ್ಪೆರಂಡು. ಕುಡ್ಲದ ಕಂಕನಾಡಿ ಪೊಲೀಸ್ ಸ್ಟೇಷನ್ ಸುತ್ತದ ಗರೋಡಿ ಕೈತಲ್ ನಡೆಸದಿತ್ತನ ಕುಕ್ಕರ್ ಬಾಂಬ್ ಪುಡೈನ ಕೇಸ್ದ ಮುಖ್ಯ ಆರೋಪಿ ಶಿವಮೊಗ್ಗ ತೀರ್ಥಹಳ್ಳಿ ಮೂಲದ ಮೊಹಮ್ಮದ್ ಶಾರಿಕ್ನ ತಪ್ಪೊಪ್ಪಿಗೆ ಅರ್ಜಿನ ರಾಷ್ಟ್ರೀಯ ತನಿಖೆ ದಳದ ವಿಶೇಷ ಕೋರ್ಟ್ ಒಪ್ಪುದಿತ್ತದು. ಏಪ್ರಿಲ್ 10ಕ್ಕೆ ಶಿಕ್ಷೆ ಗೊತ್ತು ಮಲ್ಪೆರಂಡು. ಮೂಜಿ ತಿಂಗಳು ತುಂಬು ಆರೋಪಿ ಮೊಹಮ್ಮದ್ ಶಾರಿಕ್ ಕುಕ್ಕರ್ ಬಾಂಬುದ ಬಗೆಟ್ ತಪ್ಪು ಒಪ್ಪುದು ಎನ್ಐಎ ವಿಶೇಷ ಕೋರ್ಟ್ಗೂ ಅರ್ಜಿ ಪಾಡ್ದಿತ್ತೆ. ಈ ಅರ್ಜಿನ ಕೋರ್ಟ್ಗೆ ತಂದುಂಡು. ಈ ಕುಕ್ಕರ್ ಬಾಂಬ್ ಪುಡೈನ ಕೇಸ್ ಸಂಬಂಧ ಅಧಿಕಾರಿಗಳು ತನಿಖೆ ನಡಪಾದು 2024 ಆರೋಪಿಲೈನ ಶಾರಿಕ್ ಬೊಕ್ಕ ಸೈಯದ್ ಯಾಸಿನ್ಗೆ ಎದುರಾದ ದೋಷ ದೂರು ಪಟ್ಟಿ ಕೊಡ್ದಿತ್ತನು. ವಿಚಾರಣೆದ ಪೊರ್ತುಡು ಆರೋಪಿ ತಾನು ನಿರಪರಾಧಿ ಒವ್ವೇ ಪುಡಪ್ಪುನ ಕಾರ್ಯೋಡು ತಾನಿಜ್ಜಿಂದು ವಾದ ಮಲ್ಸಿತ್ತೆ. ಅಂಡಕರಿನ ಡಿಸೆಂಬರ್ ವಕೀಲೆರಡ ಎನ್ಐ ವಿಶೇಷ ಕೋರ್ಟ್ಗೂ ಕುಕ್ಕರ್ಡ್ ಐಇಡಿ ದೀದು ಪುಡತದೆ ಎಂಗ ಪಶ್ಚಾತ್ತಾಪ ಆತನ ತಪ್ಪೊಪ್ಪಿಗೆ ಸಂದಾದಿತ್ತಿ. ಐದು ಬೊಕ್ಕ ಕೋರ್ಟ್ ಮೂಜಿ ತಿಂಗಳು ವಿಚಾರಣೆ ಮಲ್ಸದಿತ್ತು. ಕೋರ್ಟ್ ಉಡ್ಲ ತಪ್ಪೊಪ್ಪುದೆ ಅಂಜದ ಕೋರ್ಟ್ ತಪ್ಪೊಪ್ಪಿಗೆ ಅರ್ಜಿನ ಒಪ್ಪುದುಂಡು ತಿಳಿದು ಬೈದಿದೆ. 2022 ನವೆಂಬರ್ 14 ಬಯ್ಯ 4 ಶಾರಿಕ್ ರಿಕ್ಷುಡು ಪೋನಗ ಕುಕ್ಕರ್ ಪುಡದಿತ್ತಲು. ರಿಕ್ಷಾ ಡ್ರೈವರ್ ಪುರುಷೋತ್ತಮ ಪೂಜಾರಿ ಪಂಪನಾರಿಗೆ ಜೋರದ ಪೆಟ್ಟಾದ ಆಸ್ಪತ್ರೆ ಸೇರಿದಿತ್ತರು. ಕದ್ರ ಧರ್ಮಸ್ಥಳ ದೇವಸ್ಥಾನ ಸೇರಿದು ದಕ್ಷಿಣ ಭಾರತದ ಮುಖ್ಯ ದೇವಸ್ಥಾನಲಿಡು ಬಾಂಬ್ ದಿಯರೆ ಯೋಜನೆ ಪಾಡ್ದಿತ್ತೆ. 2020 ಕುಡ್ಲಾಡು ಗೋಡಿಡು ಬರೆದು ಪಾಡ್ನ ಕೇಸ್ದ ಆರೋಪಿಲ ಆದುಪುನ ಆಯೆ ಜೈಲು ಶಿಕ್ಷೆ ಅನುಭವಿತ ನಡೆದ ಬೊಕ್ಕ 16 ಜನತ ಕೂಟ ಕಟ್ಟೊಂದು 2022 ತುಂಗಾ ಸುದೆ ಬರಿಟ್ಟು ಐಇಡಿ ಪ್ರಯೋಗವಾದ ಪುಡತದಿತ್ತೆ. ಅಲ್ಪಲ ತಪ್ಪದಿತ್ತಿನ ಮೊಹಮ್ಮದ್ ಶಾರಿಕ್ ಕುಕ್ಕರ್ ಬಾಂಬ್ ಪುಡದು ತಿಕಲ್ದು ಬುಡ್ದಿತ್ತೆ. ಪೊಂಜನಕ್ಲು ಆಂಜಲಡ್ದು ಹೆಚ್ಚು ಬುದ್ಧಿಯಂತೆರಾದಿತ್ತದು ಅಕ್ಲಿಗೆ ಸಮಾನ ಪ್ರತಿನಿಧಿ ವ್ಯವಸ್ಥೆ ಮಲ್ತು ಕೊರಡೊಂದು ಚಂಡೀಗಢ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯಂತಿರು ಎಚ್ ರಾಜೇಶ್ ಪ್ರಸಾದ್ ಪಂತೇರ. ಕುಡ್ಲಡ ಐತಾರ ಮರಾಠಿ ಮಹಿಳಾ ಸಂಭ್ರಮ 2020 ಉದಿಪುರ ಮಲ್ತದ ಅರ್ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಕುಡ್ಲ ಬೊಕ್ಕ ಮರಾಠಿ ಮಹಿಳಾ ವೇದಿಕೆದ ಜೊತೆ ಸೇರಿಗಿಡು ಐತಾರ ಕುಡ್ಲದ ರಾಧಾಕೃಷ್ಣ ದೇವಸ್ಥಾನದ ಬಾಳಂಬಡ್ ಸಭಾಂಗಣಡು ಮರಾಠಿ ಮಹಿಳಾ ಸಂಭ್ರಮ 2020 ಕಾರ್ಯಕ್ರಮ ಆಚರಣೆ ಮಲ್ತಿದ್ದೇರು. ಶಾಲಿನಿ ಮಹಾಲಿಂಗ ನಾಯಕ ಎದುಕೊಂಡಿರು. ಮರಾಠಿ ಮಹಿಳಾ ವೇದಿಕೆದ ಗುರ್ಕಾರ್ದಿ ಶಾರದಾ ದಾಮೋದರ ನಾಯಕ ಸುರೂತ ಪಾತಿರ ಪಂಡಿರು. ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಗುರ್ಕಾರಿರು ಸುಂದರ್ ನಾಯ್ಕ್ ವಿಟ್ಲ ಗುರ್ಕಾರ್ಮಿಡು. ಚಂಡೀಗಢ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯಂತಿರು ಎಚ್ ರಾಜೇಶ್ ಪ್ರಸಾದ್ ಕಾರ್ಯಕ್ರಮ ಉದಿಪನ ಮಲ್ತಿರು. ರಾಜೇಶ್ ಪ್ರಸಾದ್ ಪಾತಿರ್ದು ಸಮಾಜಡು ಪೊಂಜನಕ್ಲು ಆಂಜಲರ್ದು ಹೆಚ್ಚ ಬುದ್ಧಿಯಂತೆರಾದುಲ್ಲಿರು. ಅಕ್ಲಿಗೆ ಮಿತ್ತ ಮಟ್ಟದ ಬರವು ಸೇರಿನಂಚ ವ್ಯವಸ್ಥೆಯನ್ನು ಕೊರ್ದು ಸಮಾನ ಪ್ರತಿನಿಧಿ ಆಪನಂಚ ಮಲ್ತು ಕೊರಡು ಒಂದು ಪಂಡೇರು. ರಾಜ್ಯ ಮರಾಠಿ ಒಕ್ಕೂಟದ ಗುರ್ಕಾರ್ಯರು ಡಾಕ್ಟರ್ ಕೆ ಸುಂದರ್ ನಾಯ್ಕ್ ಪಾತಿರ್ದು ಮರಾಠಿ ಸಮಾಜದ ಮಾತೆರ್ಲ ಒಟ್ಟಾದು ಸಮಾಜಡು ತಿರ್ತು ಉಪನಕ್ಲಿನ ಮಿತ್ ಕನಾಯರ ಪುಣ್ಯ ಒಡುವುದು ಪಂಡೇರು.
ಕೆನರಾ ಬ್ಯಾಂಕ್ ದುಮ್ಮದ ಜನರಲ್ ಮ್ಯಾನೇಜರ್ ಕೆ ರಾಮನಾಯ್ಕ, ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ರಶ್ಮಿ ಎಂ, ಉದ್ಯಮಿ ಶೋಭಾ ಗೋಪಾಲನ್ ಬಿನ್ನೆರಾದ ಪಾಲ್ಗೊಂಡಿರು. ರಾಜೇಶ್ ಪ್ರಸಾದ್, ಡಾಕ್ಟರ್ ಕೆ ಸುಂದರ್ ನಾಯ್ಕ್, ಕೆ ರಾಮನಾಯ್ಕ ತಾಲೂಕು ಘಟಕೊಲೆನ ಗುರ್ಕಾರ್ಲು ಬೊಕ್ಕ ಪದಾಧಿಕಾರಿಗಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕಾಸರಗೋಡುದ ಮಾನಸಿಕ ತಜ್ಞರು ಡಾಕ್ಟರ್ ಜ್ಯೋತ್ಸ್ನ, ಪುತ್ತೂರದ ವಕೀಲರು ಮಂಜುನಾಥ ನಾಯ್ಕ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆದ ಡಾಕ್ಟರ್ ರಶ್ಮಿಯನ್ ಬೇತೆ ಬೇತೆ ವಿಚಾರ ಕೂಟುಲೆಡು ಪಾಲ್ದು ತಂದು ಮಾಹಿತಿ ಕೊರಿಯರು. ಸಂಘದ ಪ್ರಧಾನ ಕಾರ್ಯಂತರು ಸೂರ್ಯಕಾಂತ್ ನಾಯ್ಕ್, ಪಣವಾಧಿಕಾರಿ ಕೃಷ್ಣಮೂರ್ತಿ, ಒತ್ತುಗೂರ್ಕಾರರು ವಿಪಿ ನಾಯ್ಕ, ಒತ್ತುಗೂರ್ಕಾರ್ದಿ ಲೀಲಾ ಚಂದ್ರಶೇಖರ, ಸಾಂಸ್ಕೃತಿಕ ಕಾರ್ಯಂತರು ಪ್ರೇಮ ಮಾಧವ ನಾಯ್ಕ, ಸಂಘಟನಾ ಕಾರ್ಯಂತರು ಪರಮೇಶ್ವರ ನಾಯ್ಕ, ಕಾರ್ಯಕ್ರಮದ ಸಂಯೋಜಕರು ರಾಜೇಶ್ವರಿ ರವಿಪ್ರಸಾದ್, ಮಹಾಲಿಂಗ ನಾಯ್ಕ ಕಾರ್ಯಕ್ರಮ ಇತ್ತೇರು. ವನಿತಾ ಸುಂದರ್ ನಾಯ್ಕ್ ಸೊಲ್ಮೆ ಸಂದಯರ್, ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರ್. ಮಹಿಳಾ ವೇದಿಕೆದ ಪೊಂಜಿರೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ நடத்தண்டு. ಮಹಿಳೆಯರು ಎಷ್ಟು ಗಂಡಸರಲ್ಲಿ ಸಾಮರ್ಥ್ಯವಿದೆಯೋ, ಬುದ್ಧಿವಂತಿಕೆ ಇದೆಯೋ, ಅಷ್ಟೇ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಮಹಿಳೆಯರಲ್ಲೂ ಕೂಡ ಇದೆ. ಸೂಕ್ಷ್ಮವಾಗಿ ನೋಡಿದರೆ ಬುದ್ಧಿವಂತಿಕೆಯಲ್ಲಿ ಮಹಿಳೆಯರು ಗಂಡಸರಿಗಿಂತ ಮುಂದೆ ಇದ್ದಾರೆ. ಪ್ರತಿ ವರ್ಷ SSLC, PUC ಅಥವಾ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ನ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ನಂತರ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಬರ್ತದೆ, ಬಾಲಕಿಯರು ಬಾಲಕರಿಗಿಂತ ಮುಂದೆ ಅಂತ. ಆದರೆ ವಿದ್ಯಾಭ್ಯಾಸ ಕೊಡುವಾಗ ಅಥವಾ ಸವಲತ್ತುಗಳನ್ನು ಕೊಡುವಾಗ ಸಾಮಾನ್ಯವಾಗಿ ಮಹಿಳೆಯರಿಗೆ ಅಥವಾ ಹುಡುಗರಿಗಿಂತ ಕಡಿಮೆ ಕೊಡಲ್ಲ. ಹಾಗಾಗಿ ಈ ಒಂದು ಮಹಿಳಾ ಸಮಾವೇಶದ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮಾಡುವಂತ ಕಳಕಳಿಯ ವಿನಂತಿ ಅಂದ್ರೆ, ಮಹಿಳೆಯರಿಗೆ ಸಮಾನ ಸ್ಥಾನಮಾನ, ಸಮಾನ ಗೌರವ, ಸಮಾನ ಅವಕಾಶ ಸಿಗಬೇಕು. ಪ್ರತಿ ಮನೆಯಲ್ಲಿ ಅದು ರಾರಾಜಿಸಬೇಕು. ನಾವು ಏನು ಕನಸು ಕಂಡಿದ್ದು ಅದೀಗ ಪರಿಪೂರ್ಣ ಆಗಿದೆ. ಇದು ಮಹಿಳಾ ಸಮಾವೇಶ. ನಾವು ಮಹಿಳಾ ಸಂಭ್ರಮ ಮಾಡೋದಂದ್ರೆ ಮಹಿಳಾ ಸಮಾವೇಶ, ಮಹಿಳಾ ಸಂಭ್ರಮ. ಯಥಾ ನಾರಿಯಸ್ತು ಪೂಜ್ಯಂತೆ ರಥಂ ತತ್ರ ದೇವತಾ. ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ಆ ದೇವರನ್ನು ನಾವು ಕಾಣ್ಬೋದಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಆ ಒಂದು ನಾಣ್ಣುಡಿಯಂತೆ ಮಹಿಳೆಯರನ್ನು ನಾವು ಪೂಜಿಸಿದರೆ, ಅಂದರೆ ಪೂಜಿಸೋದಂದರೆ ಮಹಿಳೆ ಮಗುವಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ಎಲ್ಲ ಅವಳ ಜೀವನವನ್ನು ಅವಳ ಸಂಸಾರಕ್ಕೆ ಸವಿತಾಳೆ. ಆ ಎಡೆಯಲ್ಲಿಯೂ ನಮ್ಮ ಒಂದು ಪುರುಷನ ಒಂದು ಯಾರೋ ಒಂದು ಯಶಸ್ವಿಗೆ, ಒಂದು ಸಂಸಾರದ ಯಶಸ್ವಿಯಲ್ಲಿ ಹಿಂದೆ ಯಾವ ಸಂಸಾರದಲ್ಲಿ ಆಗಲಿ ಅದರ ಹಿಂದೆ ಒಂದು ಮಹಿಳೆ ಇದ್ದೇ ಇರ್ತಾರೆ. ನಾವು ಮಹಿಳೆಯರನ್ನು ಗೌರವಿಸಿದರೆ ನಾವು ಆ ದೇವರನ್ನು ಪೂಜಿಸಿಗೆ ಸಮಾನ. ಕರಾವಳಿ ಪ್ರದೇಶಗಳಿಗೆ ಸರಿಯಾಯಿನ ಸ್ಟಾರ್ಟಪ್ ಲಿಂಗ್ ನಮ್ಮ ಜವನಜವಂದಿ ಶುರು ಮಲ್ಪೊಂದು ಡಾಕ್ಟರ್ ಬಿ ಸತೀಶ್ ಭಂಡಾರಿ ಪಂತೇರು. ಕೂಡ್ಲಾಡ್ 2 ದಿನದ ಕೋಸ್ಟಲ್ ಸ್ಟಾರ್ಟಪ್ ಫೆಸ್ಟ್ 2025 ಉದೀಪನ ಮಲ್ತದು ಆರ ಪಾತೀರಿಯರು. ನಿಟ್ಟಿ ಬುಕ MRPL ನೀರಿಟ್ಟು 2 ದಿನದ ಕೋಸ್ಟಲ್ ಸ್ಟಾರ್ಟಪ್ ಫೆಸ್ಟ್ 2025 ಕುಡ್ಲದ ಫಿಜಾ ಬೈ ನೆಕ್ಸಸ್ ಮಾಲ್ ಶನಿವಾರ ಉದೀಪನಾಂಡ್. AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್, ಕೆಟೆಕ್ ಇನೋವೇಷನ್ ಹಬ್, ನಿಟ್ಟೆ GOK ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಕ್ವಾಮರೈನ್ ಇನೋವೇಷನ್ ಒಂದಿತ ಒಟ್ಟು ಸೇರಿಗೆಡು ಈ ಸ್ಟಾರ್ಟಪ್ ಫೆಸ್ಟ್ ನಡೆತಂಡೆ. ಕರಾವಳಿ ಕರ್ನಾಟಕದ ಜವನಜವಂದಿರಡ ಉದ್ಯಮಶೀಲತೆ ಬೊಕ್ಕ ಸ್ಟಾರ್ಟ್ಅಪ್ ಸಂಸ್ಕೃತಿಗೆ ಉಮೇದು ಕುರುಪಣ ಉದ್ದೇಶಗಳು ಈ ಕಾರ್ಯಕ್ರಮ ಆಟಣೆ ಮಾಡಿಸಿದೆ. ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ದ ಡಾಕ್ಟರ್ AP ಆಚಾರ್ ಎದ್ಕೊಂದು ಸುರುತ ಪಾತೆರ ಪಂಡಿದೆ. 2020 ಶುರುವಾಯಿನ ಇನ್ಕ್ಯುಬೇಷನ್ ಸೆಂಟರ್ದ ನಿಲೆಟ್ 125 ಸ್ಟಾರ್ಟ್ಅಪ್ ಲಿಂದ ಶುರು ಮಾಡ್ತದಲ್ಲ. 8 ಕೋಟಿ ರೂಪಾಯಿ ಸೀಡ್ ಮನಿ ಒದಗಾದಲ್ಲ. ಬರೋ ಕಲ್ಪನಾ ಕ್ರೀಡ ಉದ್ಯಮಶೀಲತೆ ಬೊಕ್ಕ ಸ್ಟಾರ್ಟ್ಅಪ್ ಸಂಸ್ಕೃತಿ ಬುಲೆಪಾಯರೆ ಪ್ರೋತ್ಸಾಹ ಕುರುಪಣವು ಇಂಚಿನ ಕಾರ್ಯಕ್ರಮದ ಉದ್ದೇಶ ಅಂತ ಪಂಡಿರ. ನಿಟ್ಟೆ ವಿಶ್ವವಿದ್ಯಾನಿಲಯದ ISR ಬೊಕ್ಕ CRL ಒತ್ತುಗುರ್ಕಾರಿ ಡಾಕ್ಟರ್ ಬಿ ಸತೀಶ್ ಭಂಡಾರಿ ಉದ್ದೀಪನ ಮಲ್ತಾರೆ. ಡಾಕ್ಟರ್ ಸತೀಶ್ ಭಂಡಾರಿ ಪಾತಿರ್ದು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಗೆ ಉದ್ಯಮಶೀಲತೆ ಬೊಕ್ಕ ಹೊಸತತ್ತು ಬರವು ಓಡು ಬೊಕ್ಕ ಹೋಟೆಲ್ ಉದ್ಯಮ ಶುರು ಮಾಡ್ತದ್ದು ಈ ಜಿಲ್ಲೆದಾಗ್ಲಿಗೆ ಗೆಲ್ಮೆ ಪಡಿತಾರೆ. ನಿಜವಾಯಿನ ಸ್ಟಾರ್ಟ್ಅಪ್ ಮಾತ್ರ ಈ ಜಿಲ್ಲೆದಾಗ್ಲಿಗೆ ಹೊಸತ್ತು. ಸ್ಟಾರ್ಟ್ಅಪ್ ಲಿಗೆ ಭಾರತದ ಎಡ್ಡೆ ಅವಕಾಶ ಉಂಟು. ಕರಾವಳಿ ಪ್ರದೇಶಗಳಿಗೆ ಸರಿಯಾಯಿನ ಸ್ಟಾರ್ಟ್ಅಪ್ ಲಿಗೆ ನಮ್ಮ ಜವನಜವಂದಿ ಶುರು ಮಲ್ಪೊಡು ಪಂಡಿರು. ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಒತ್ತುಗುರ್ಕಾರ್ಯರು ಚೇತನ್ ದೀಕ್ಷಿತ್, ಸ್ಟಾರ್ಟ್ಅಪ್ ಮೆಂಟರ್ SS ನಾಯಕ್ ಉದೀಪನ ಲೇಸಡಿದ್ದಾರೆ. Atal Incubation Center, probably one among the 8 incubation centers in the country those days. I don't know at present how many are there, but it was a government initiative, non-profit organization, and it has run
wonderfully well in the last 5-6 years. I should congratulate AP Achar for contributing for the ecosystem of startup in Mangalore. As you all know, as AP Achar said, innovation and entrepreneurship is not new to Dakshina Kannada. I am talking about the undivided Dakshina Kannada, both Udupi and Mangalore. We are known for that. As he said, starting from tiles and education, then lot of things, particularly hotel industry. I think Udupi hotels are known everywhere. But the exact startup ecosystem was very recent for South Canara district. When I went through the statistics of startups, in the 2016, I understand there are around 400 startups in the country. Now there are more than 1,25,000 startups in the country. You can see how many folds that increased. And I think it is a wonderful opportunity in India for startups. The darker side of the startups is, again, India has got a dubious distinction of about 90% of startups that disappear within the 5 years, first 5 years of the starting of the startup. In this contest, this Coastal Startup Fest is conceived, and this fest has 4 major events. One event is Startup Expo. 30 most innovative products of this region are showcased to public. I understand around 60,000 visitors will be visiting the weekend in this region. One of the very, very important stage in the startup journey is customer validation. Before go to market, every startup want to validate their product. This is the best occasion wherein they can showcase the product to the customers. Each booth has a QR code where people give their feedback to the startups. And this is the wonderful opportunity for the startups. The second event is the Investor Summit. One of the pain area for the startup is to get funding. We have invited good investors to interact with the startups and get an opportunity to get feedback and funding opportunity also. ಕುಡ್ಲಡ್ ನಡೆತನ ನ್ಯಾಷನಲ್ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂತಡು ಪೊಂಜಲಿನ ಎಗ್ಗಿಡು ಡಿಲ್ಲಿ ಬೊಕ್ಕ ಆಂಜಲಿನ ಎಗ್ಗಿಡು ಮಹಾರಾಷ್ಟ್ರ ಚಾಂಪಿಯನ್ ಆದ ಮೂಡಿದುವೈದನು. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ನಿಲಿಡು ಕಶರ್ ಫಿಟ್ನೆಸ್ ಸೇರಿಗಿಡು ಐಂದಿತ ರಾಷ್ಟ್ರಮಟ್ಟದ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಕುಡ್ಲ ಕೋಡಿಯಲ್ ಬೈಲ್ ಟಿವಿ ರಮಣ ಪೈ ಸಭಾಂಗ ನಡೆತದೆ. ಬೇತೆ ಬೇತೆ ರಾಜ್ಯದ ಬತ್ತನ 300 ಹೆಚ್ಚು ಆಂಜು ಬೊಕ್ಕ ಪುಂಜು ಪವರ್ ಲಿಫ್ಟಿಂಗ್ ಗುಬ್ಬುದಕ್ಲು 100 ಹೆಚ್ಚು ಜನ ತೀರ್ಪುಗಾರರು ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಪಂತಡು ಪಾಲ್ಗೊಂಡಿರು. ಮುಗಿತರ ಲೇಸಿಡು ಕೂಟದ ನಿರ್ದೇಶಕರು ಬೊಕ್ಕ ಅಸೋಸಿಯೇಷನ್ದ ಪ್ರಧಾನ ಕಾರ್ಯಂತರು ಸತೀಶ್ ಕುಮಾರ್ ಕುದ್ರೋಳಿ ಪಾತಿರದು ಐಂದಿನ ಎಡ್ಡೆ ರೀತಿಡು ಪಾಲ್ಗೊಂಡರು. ಶಿಸ್ತು ದೃಢವಾಯಿನ ಮನಸ್ಸಿಗೆ ಪವರ್ ಲಿಫ್ಟಿಂಗ್ ಎಡ್ಡೆ ಗುಬ್ಬು ಆದಿತ್ತದು ಭವಿಷ್ಯಡು ಮಾತಿರ್ಲಗೆಂದುವರು ಪಾಲ್ದೆತನ ಮಾತ್ರೆಗಳ ಎಡ್ಡೆ ಬಯಕು ಎಂದು ಪಂಡೇರು. ಪವರ್ ಲಿಫ್ಟಿಂಗ್ ಇಂಡಿಯಾದ ಕಾರ್ಯಂತಿರು ಅರ್ಜುನ್ ಪ್ರಶಸ್ತಿ ಪಡೆತನ PJ ಜೋಸೆಫ್ ಪಾತೆದು ಅಂತಾರಾಷ್ಟ್ರ ಗುಣಮಟ್ಟದ ಗುಬ್ಬುನು ಮುಲ್ಪ ನಡಪಾದರು ಕಠಿಣವಾದ ಕೆಲಸ ಮಲ್ತದರು ಮೆಚ್ಚುಗೆ ತಿರುಪಾವೆ. ಅಂತಾರಾಷ್ಟ್ರ ಮಟ್ಟದ ಪವರ್ ಲಿಫ್ಟಿಂಗ್ ಪಂತ ಒಂಜಿನ ಕರ್ನಾಟಕೋಡು ನಡಪಾವಡು ಪಂಡಿರು. ಮಲ್ಲಬಿನ್ನಿರು ಮಾಳವಿಕ ಪಾತಿರ್ದು ಐಂದಿನ ಕಠಿಣ ಕೆಲಸ ಧೈರ್ಯ ಶಿಸ್ತಿರು ಪಂತ ನಡತದಂಡು ನಿಕ್ಲು ಮಾತಿರ್ಲ ಚಾಂಪಿಯನ್ಲೇ ಆದುಲ್ಲಾರು ಕಶಾರ್ಪದ ಎಡ್ಡೆ ಕಾರ್ಯಕ್ರಮ ದೀವಂದಿರು ಪಂಡೇರು. ರಾಷ್ಟ್ರಮಟ್ಟದ ಸೀನಿಯರ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂತದ ಪುಂಜಲಿನ ಎಗ್ಗಿಡು 44 ಪಾಯಿಂಟ್ಸ್ ದೆತ್ತದು ಡಿಲ್ಲಿ ಒಂಜನೆ ಇನಾಮು, 39 ಪಾಯಿಂಟ್ಸ್ ದೆತ್ತದು ಮಹಾರಾಷ್ಟ್ರ ರಡ್ಡನೆ ಇನಾಮು, 38 ಪಾಯಿಂಟ್ಸ್ ದೆತ್ತದು ಒರಿಸ್ಸಾ ಮೂಜನೆ ಇನಾಮು ಗೆಂದನು. ಆಂಜಲಿನ ಎಗ್ಗಿಡು 47 ಪಾಯಿಂಟ್ಸ್ ದೆತ್ತಿನ ಅಂತಾರಾಷ್ಟ್ರ ಒಂಜನೆ ಇನಾಮು, 39 ಪಾಯಿಂಟ್ಸ್ ದೆತ್ತಿನ ಮಧ್ಯಪ್ರದೇಶ ರಡ್ಡನೆ ಇನಾಮು, 21 ಪಾಯಿಂಟ್ಸ್ ದೆತ್ತಿನ ಮಿಜೋರಾಂ ಮೂಜನೆ ಇನಾಮು ಗೆಂದನು. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ದ ಜನರಲ್ ಮ್ಯಾನೇಜರ್ ಪ್ರದೀಪ್ ಕುಮಾರ್, ಕಶಾರ್ ಫಿಟ್ನೆಸ್ ನಿರ್ದೇಶಕರು ಆನಂದ ಪ್ರಭು, ಡಾಕ್ಟರ್ ಸಾವಿಲ್ ಉಚ್ಚಿಲ, ಝೀಹಾ HM, ಆಸ್ಟ್ರೇಲಿಯಾ ಪವರ್ ಲಿಫ್ಟಿಂಗ್ ಕೋಚ್ ಗ್ಯಾರಿ ವಿಲಿಯಮ್ಸ್, ಪಣವು ಗುರುಕಾರ್ಯರು ಜಯರಾಮ್ ಶೆಟ್ಟಿಗರ್, ಅಸೋಸಿಯೇಷನ್ದ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಉಮೇಶ್ ಗಟ್ಟಿ, ಕಾರ್ಯಂತಿರು ಮಧುಚಂದ್ರ ಪಾಲ್ಗೊಂಡಿರು. ऐसा कंपटीशन ऐसा टाइम में हुआ है जिधर तेल भी नहीं है. पूरा इंडिया में तेल का प्रॉब्लम है और बहुत ही हिंड्रेंसेस जो भी कंपटीशन करने के टाइम में ये लोग ने फेस किया है. फिर भी इतना हिम्मत से ये कंपटीशन हम करेंगे करके छाती ठोक के ये कंपटीशन एक एग्जाम्पल कंपटीशन है. ये वन ऑफ द मॉडल कंपटीशन. हमने कर्नाटका में बहुत बार नेशनल किया है, इंटरनेशनल 1995 में भी एशियन चैंपियनशिप किया है, लेकिन
अभी का कंपटीशन और उस टाइम का कंपटीशन में बहुत फर्क है. There are so many differences. Karnataka Powerlifting Association, they conducted the very good championship, that is the Classic National Powerlifting Championship. We want this type of championship in the nationals. I think this is one of the best championship in India, and this is a international standard championship. I like my hearty thanks to the organizers of this championship. What I personally witnessed here was not just physical power, it was pushing boundaries that showed pure discipline, resilience, grit, courage. Each one of them pushed what was possible. Every event showed what resilience and hard work that they all have put for hours, months, years, in fact. So, to all the winners, this has been your moment, and you've truly earned it. What I want to say to every participant is that you all are champions in your own right, and I really want to say that Anand sir and Pradeep and the whole of Kashyap team and crew, they have done such a wonderful job to put together such a beautiful event. ಬರೋ ಕ್ಲಾಸ್ ರೂಮ್ಗೆ ಮಾತ್ರ ಉಪ್ಪನತ್ತು ಮಾರ್ಕ್ ಡಿಗ್ರಿಡ್ದು ಮಾತ್ರ ಗೆಲ್ಮೆ ಆತಂದು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆದ ಆಡಳಿತ ನಿರ್ದೇಶಕರು ಎಂ ಜನಾರ್ದನ ಪಂತೆರೆ ಆರು SDM ಕಾಲೇಜ್ ಉಜಿರೆಡ್ ನಡೆದ ಝೇಂಕರ ಸೀಸನ್ 6 ಫೆಸ್ಟ್ದ ಮುಗಿತಲ ಭಾಷಣ ಮಲ್ತೇರೆ. ಬೆಳ್ತಂಗಡಿ ತಾಲೂಕದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆದ ಸ್ನಾತಕೋತ್ತರ ಕೇಂದ್ರಗಳು ರಡ್ಡದಿನ ನಡಪಾಯಿನ ರಾಷ್ಟ್ರೀಯ ಶೈಕ್ಷಣಿಕ ಸಾಂಸ್ಕೃತಿಕ ಪರ್ಬ 2025 ಮುಗಿತಲ ಇನಾಮ್ ಪಟ್ಟಣ ಕಾರ್ಯಕ್ರಮ ಆಚರಣೆ ಮಲ್ತಿದ್ದೇವೆ. ನ್ಯಾಷನಲ್ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಫೆಸ್ಟ್ದ ಸಂಚಾಲಕರು ಡಾಕ್ಟರ್ ಪ್ರಿಯಾ ಕುಮಾರಿ ಎದುಕೊಂಡಿರು ಪಂತೋಡು ಉಪಾದತು ನಕ್ಲಿಡು ಕೆಲವೇರು ಪಾತಿರದು ಅಭಿಪ್ರಾಯ ತುಂಬುದಿಯರು. ಮಲ್ಲ ಬಿನ್ನೆರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆದ ಆಡಳಿತ ನಿರ್ದೇಶಕರು ಎಂ ಜನಾರ್ದನ ಮುಗಿತಲ ಭಾಷಣ ಮಲ್ತದು ಒಂದೆಟ್ಟು ಪಾಲ್ದೆ ತುನ್ನಕ್ಲೆಗ್ ಗೆಂದನಕ್ಲೆಗ್ ಸಂಘಟಕರಿಗೆ ಮೆಚ್ಚುಗೆ ತೆರಿಪಾವೆ. ಇಂಜಿನ ಕಾರ್ಯಕ್ರಮ ಮಲ್ಪಣವು ಸುಲಭದ ಕಾರ್ಯತ್ತು ಬರವು ಕ್ಲಾಸ್ ರೂಮುಗು ಮಾತ್ರ ಉಪ್ಪಂದೆ ಗೊಬ್ಬು ಸಾಂಸ್ಕೃತಿಕ ಇಂಚ ಪ್ರತಿಯೊಂಜಿಟ್ಲ ಉಮೇದ್ದು ನೋಡು ಮಾರ್ಕ್ಸ್ ಡಿಗ್ರಿಡ್ದು ಮಾತ್ರ ಗೆಲ್ಮೆ ಅತ್ತಂದು ಪಂಡಿರು. SDM ಕಾಲೇಜ್ ಉಜಿರೆದ ಪ್ರಿನ್ಸಿಪಾಲರ್ ಪ್ರೊಫೆಸರ್ ವಿಶ್ವನಾಥ ಗುರುಕಾರ್ಮಿದ ಭಾಷಣ ಮಲ್ತದು ಸಾಂಸ್ಕೃತಿಕ ಮನೋರಂಜನದ ಒಟ್ಟುಗು ಎಡ್ಡೆ ಸಂದೇಶಲಿನ ಪಾಕ ಅನುಭವಲಿನ ಪತ್ತೊಂದು ಇಲ್ಲಡೆ ಪೋವೊಂದುಲ್ಲರು ಮಾತಾ ಕಾಲೇಜಿಲ ಹಿಡಿದು ಬತ್ತಿನ ಪ್ರತಿನಿಧಿಲಿಗೆ ಮೆಚ್ಚುಗೆಲಿನ ತೆರಿಪಾವೊಂದುಲ್ಲ ಎಂದು ಪಂಡಿರು. ಬೇತೆ ಬೇತೆ ವಿಭಾಗಲಿಡು ಪಂತ ನಡೆದಿತ್ತದು ಮಲ್ಲ ಬಿನ್ನೆರಿ ಎಂ ಜನಾರ್ದನ ಇನಾಮಲಿನ ಪಟ್ಟಿರು. ನಿಟ್ಟೆ ಕಾಲೇಜ್ ಆಫ್ ಕಮ್ಯುನಿಕೇಷನ್ ಚಾಂಪಿಯನ್ ಆದು ಬೊಕ್ಕ ಕುಡ್ಲದ ಎನಪಾಯ್ ಸ್ಕೂಲ್ ಆಫ್ ಅಲೈಡ್ ಸೈನ್ಸಸ್ ರನ್ನರ್ ಆಫ್ ಗೆಂದಡು. SDM ಕಾಲೇಜ್ PG ಸೆಂಟರ್ದ ಡೀನ್ ಡಾಕ್ಟರ್ ಸೌಮ್ಯ ಫೆಸ್ಟ್ದ ಸಂಚಾಲಕರ ಡಾಕ್ಟರ್ ರವಿಶಂಕರ್ ಪ್ರದೀಪ್ ಲೇಸದಿತ್ತೇರು. ಸಂಚಾಲಕರು ಡಾಕ್ಟರ್ ಪ್ರವೀಣ್ ಸೊಲ್ಮೆಸಂದಾಯರು. Let me congratulate each one of you, participants, winners, organizers and volunteers. Events like this are not just competitions. They are celebrations of talent, teamwork, discipline and spirit. In an institution like SDM and especially PG Center, I have been associated with this center for the last 2 to 3 years. I always say education is not limited to classrooms, textbooks and examinations. True education happens when you explore your potential beyond academics. Sports teaches you resilience. Cultural events such as these teaches you expressions. An event like this teaches you collaboration and leadership. In real life, success is not defined only by marks or degrees, but by your ability to handle challenges, work with people, and stay grounded even in success. Jankara Season 6, which is a very beautiful, colorful, wonderful event. I'm sure all of you have enjoyed and you got entertainment. Along with that, you have received lot of take-home messages. For example, morning, Sri Vilas Naik told, you have to respect the institution where you have studied. So you learned how to
crack the challenges, how to crack the challenges. Then you learned about teamwork, then you studied about the self-confidence, etc., crisis management. So, along with the cultural events, along with the entertainment, you had a lot of take-home messages, and more than that, you got a platform to exhibit your talent, to observe the talents of other students. ಕುಡ್ಲದ ಅಡ್ಯರ್ ಗುತ್ತುಡು ನಡೆದ ಧರ್ಮದಯುಲಿನ ಪಿರ ಪ್ರತಿಷ್ಠೆ ಕಲಶಾಭಿಷೇಕದಲ್ಲಿ ಕೊಡು ಮೈಸಂದಾಯ ಜುಮಾದಿ ಬಂಟ ವೈದ್ಯನಾಥ ಬೊಕ್ಕ ಕಾಂತೇರಿ ಜುಮಾದಿ ಬಂಟ ದೆಯುಲಿಗೆ ಧರ್ಮ ನಿಯಮ ನಡಪಾದಿರು. ಕುಡ್ಲ ಅಡ್ಯಾರ್ದ ಅಡ್ಯಾರ್ ಗುತ್ತು ಜುಮಾದಿ ಬಂಟ ಧರ್ಮ ಚಾವಡಿಡು ಒಕ್ಕೇಲು ಧರ್ಮದೇವರಿನ ಪಿರ ಪ್ರತಿಷ್ಠೆ ಧರ್ಮ ನಿಯಮದ ಕಾರ್ಯಕ್ರಮಗಳು ಮಾರ್ಚ್ 24-29 ಮುಟ ನಡೆಸಲಿದ್ದು ಶುಕ್ರವಾರ ಧರ್ಮ ನಿಯಮ ಘಟನೆ ಆದಿತ್ತಂಡು ಕಾಂಡೆ ಬಂಡಾರೆ ಹಿಡಿದು ಬೈಯಗ ಶುರುಕು ಮೈಸಂದಾಯಾಗ ನೇಮ ಕುರಿಯರು ಪೊರ್ತುಕಂತ ಹಿಡಿದ ಬೊಕ್ಕ ಜುಮಾದಿ ಬಂಟ ರಾತ್ರಿ ವೈದ್ಯನಾಥ ಬೊಕ್ಕ ನಡುರಾತ್ರಿ ಕಾಂತೇರಿ ಜುಮಾದಿ ಬಂಟ ದೇವಲಿಗೆ ಧರ್ಮ ನೇಮ ಕೊಡದು ಇಂಬುನಟೊಂಡಿರು. ಅಡ್ಯಾರ್ ಗುತ್ತು ಯಜಮಾನಿಯರು ವಿಶ್ವನಾಥ ಶೆಟ್ಟಿ ಬೊಕ್ಕ ಕುಟುಂಬದಕ್ಲು ಅಡ್ಯಾರ್ ಗುತ್ತು ಫ್ಯಾಮಿಲಿ ಟ್ರಸ್ಟ್ದ ಗುರ್ಕಾರ್ಯರು ಸುರೇಂದ್ರ ಕಂಬಳಿ, ಪ್ರಧಾನ ಕಾರ್ಯಂತ್ರಿ ಶಿವರಾಜ್ ಶೆಟ್ಟಿ, ಪಣಂ ಗುರ್ಕಾರ್ಯರು ಜಯಶೀಲ ಅಡ್ಡಿಯಂತಾಯ ಬೊಕ್ಕ ಸದಸ್ಯರು, ಧರ್ಮಚಾವಡಿ ಒಕ್ಕೆಲು ಬೊಕ್ಕ ಧರ್ಮ ನಿಯಮ ಸಮಿತಿದ ಗುರ್ಕಾರ್ಯರು ಮಾಧವ ನಾಯ್ಕ್, ಪ್ರಧಾನ ಕಾರ್ಯಂತ್ರಿ ಪುರುಷೋತ್ತಮ ಭಂಡಾರಿ, ಕಾರ್ಯಂತ್ರಿ ಅಜಿತ್ ಶೆಟ್ಟಿ, ಬೈದ್ಯಾವ ಗುತ್ತು, ಮೂಡಡ್ಯಾರ್ ಗುತ್ತು, ನಡಿಗುತ್ತು, ಮಿತ್ತಕೀಲೆ, ತಜಿಪೋಡಿ, ಬರ್ಕೆ, ಬಂಡಾರಿಂಜ, ಮುಂಡಶೆಟ್ಟಿ ಜಾಗೆ, ಉಗ್ಗ ಮದ್ದರೆನ ಇಲ್ಲದಕ್ಲು ದೈವಲಿನ ಪೂಜಾರ್ಲೈನ ಅಂತ ಕಾಂತು, ತಿಮ್ಮ, ಮುಂಡ, ಜತ್ತಿ ಬೊಕ್ಕ ಊರ ಪರವೂರ ದೈವ ಭಕ್ತರು ನೇಮ ತೂದು ದೈವಲಿನ ಇಂಬುನಟೊಂಡೆರು. ಶನಿವಾರ ರಾತ್ರಿ ಒರಂಬರೆಡ್ದು ಕಲ್ಲೊಟ್ಟಿ ಪಂಜುರ್ಲಿ ಕೋಲ ನಡೆತಂದು ಐತಾರ ಮಧ್ಯಾಹ್ನ ಅಗಿಲು ಸೇವೆ ಆಚರಣೆ ಮಾಡ್ತಿದ್ದೀರು. ಸ್ವಾತಂತ್ರ್ಯ ತಿಕ್ಮೆಲ ಸಂಘಟನೆ ಹಿಡಿದು ಸಂಘಟನೆಯಲ್ಲೂ ಸಮಾಜಕ್ಕೂ ಮಾದರಿಯಾದಪ್ಪು ಅಂದು ಡಾಕ್ಟರ್ ಕೆ ಟಿ ಚಂದ್ರಶೇಖರಯ್ಯ ಪಂತಿರು. ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ ಕೆಂಜರ್ ಕರಂಬಾರ್ದ ಶ್ರೀದೇವಿ ಟ್ರೋಫಿ 2026 ಬಲ್ಲು ಒಯ್ಪನ ಪಂಥದ ಉದಿಪನಡು ಸಮ್ಮಾನದ ಮರ್ಯಾದೆ ತಂದು ಆರಪಾತೇರಿಯರು. ಕುಡ್ಲ ತಾಲೂಕು ಕೆಂಜರ್ ಕರಂಬಾರ್ದ ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ದ 30ನೇ ವರ್ಷದಲ್ಲಿ ಕೂಡ ಶ್ರೀದೇವಿ ಕಾಲೇಜ್ ಕೆಂಜರ್ದ ಮೈದಾನಡು ಆಂಜಲಿನ ಪುಂಜಲಿನ ಮಾದರಿ ಕರ್ನಾಟಕ ರಾಜ್ಯ ಬೊಕ್ಕ ಕಾಸರಗೋಡು ಟೌನ್ ಮಟ್ಟದ ಶ್ರೀದೇವಿ ಟ್ರೋಫಿ 2026 ಬಲ್ ಒಯ್ಪುನ ಪಂಥ ನಡೆತಂಡು. ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ದ ಗಣೇಶ್ ಎದುಕೊಂಡಿರು ತಾರಬರಿ ಜುಮಾದಿ ಬಂಡ ದೇವಸ್ಥಾನದ ಗಡಿಪತ್ತನಾರು ರಮೇಶ್ ಚೌಟ ತುಡರಬೊಳ್ ಪೊತ್ತಾದು ಬಲ್ ಒಯ್ಪುನ ಪಂಥ ಉದಿಪನ ಮಲ್ತೇರು. ಬಜಪಟ್ಟಣ ಪಂಚಾಯತ್ ಸದಸ್ಯರಾಯನ ದಿನೇಶ್ ಶೆಟ್ಟಿ ಬೊಕ್ಕ ಸುಪ್ರೀತಾ ಶೆಟ್ಟಿ, ವೈದ್ಯಕೀಯ ಬರೋ ಕಲ್ತನ ಸುಪ್ರೀತಾ ಶೆಟ್ಟಿಯರ್ನ ಮಗಳು ಡಾಕ್ಟರ್ ಶಾನ್ಯ, ಲೋಕೋಪಯೋಗಿ ಇಲಾಖೆದ ಇಂಜಿನಿಯರ್ ಡಾಕ್ಟರ್ ಕೆ ಟಿ ಚಂದ್ರಶೇಖರಯ್ಯ, ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ದ ಮರ್ಯಾದೆ ಗುರುಕಾರ್ಯರು ವಿಶ್ವಾನಂದ ಶೆಟ್ಟಿ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಡಾಕ್ಟರ್ ಕೆ ಟಿ ಚಂದ್ರಶೇಖರಯ್ಯ ಪಾತಿರ್ದು ಸಂಘಟನೆಯಲ್ಲೂ ಸಮಾಜಕ್ಕೂ ಮಾದರಿಯಾದುಕೊಂಡು ಸಂಘಟನೆ ಹಿಡಿದೇ ಸ್ವಾತಂತ್ರ್ಯ ತಿಕ್ಕಡು ಬೇತೆ ಸಂಸ್ಥೆಲಿಗೂ ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ ಮಾದರಿ ಆವಡನ್ನು ಪಂಡೇರು. ಉದ್ದೀಪನ ಮಂತನ ರಮೇಶ್ ಚೌಟ ಪಾತಿರ್ದು ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ ದಕ್ಲು ತಾರವರಿ ಜುಮಾದಿ ಬಂಡಸ್ಥಾನದ ಮುಖ್ಯ ದ್ವಾರದ ಕಾರ್ಯಗುಜ ಇದ್ದೀರು ಅವು ಪೊರ್ಲುಡ್ ನಡಪಡು ಸಾನದ ಕಲಶಾಭಿಷೇಕಡು ಮಾತೆರ್ಲ ಪಾಲ್ದೆ ತಂದು ಪೊರ್ಲು ಮಲ್ತು ಕೋರ್ಲಿ ಎಂದು ಕೇಂಡುಂಡೇರು. ಸಾಮಾಜಿಕ ಧಾರ್ಮಿಕ ನಾಯಕರು ಸತ್ಯಜಿತ್ ಸುರತ್ಕಲ್ ಪಾತಿರ್ದು ಗೊಬ್ಬುಡು ಸಾಧನೆ ಆತ ಸುಲಭದ ಕೆಲಸತ್ತು ಜಿಲ್ಲೆಗೆ ಇತ್ತೆ ಬೈಕ್ ರೇಸ್ ಬೈದು ಬಲ್ಲು ಒಯ್ಪನ ಪಂತ ಆಣಲೆಗೆ ಪೊಣುಲೆಗೆ ಭಾರಿ ಕುಶಿತ ಗೊಬ್ಬು ಪಂಡೇರು. ಕೋಟೆ ಬಬ್ಬುಸ್ವಾಮಿ ದೈವಸ್ಥಾನ ಕೆಂಜರ್ದ ಗುರ್ಕಾರ್ಯರು ಜಗನ್ನಾಥ ಸಾಲೆನ್, ಮರವೂರು ಗ್ರಾಮ ಪಂಚಾಯತ್ ದುಂಬುದ ಸದಸ್ಯರು ಅಬ್ದುಲ್ ಖಾದರ್, ಶ್ರೀದೇವಿ ಭಜನಾ ಮಂಡಳಿದ ಮರ್ಯಾದೆ ಗುರ್ಕಾರ್ಯರು ವಿಶ್ವನಾಥ ಶೆಟ್ಟಿ, ಮಿತ್ರದಾಸ್ ಅಮೀನ್, ರಮೇಶ್ ಪೂಜಾರಿ ನಡುಪಟ್ಲ, ಆತ್ಮಶಕ್ತಿ ವಿದುದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ್ ಬೋಳಾರ, ಶ್ರೀದೇವಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಕ್ಲಬ್ದ ಗುರ್ಕಾರ್ಯ ರವಿ ಶೆಟ್ಟಿ,
ದುಂಬದ ಗುರ್ಕಾರ್ಯರ ಸಂಜೀವ ಶೆಟ್ಟಿ, ಒತ್ತು ಗುರ್ಕಾರ್ಯರ ಮಿಥುನ್ ಕರಂಬಾರ್ ಇಂಜ ಬೇತೆ ಬೇತೆ ವಲಯದ ನಾಯಕರು ಕ್ಲಬ್ ದಕ್ಲು ಪಾಲ್ಗೊಂಡಿರು. ಉದಿಪನ ಲೇಸಿಡು ಪಾಲ್ದೊನ ಬಿನ್ನಿರು ರಡ್ಡು ಕೂಟ ಮಜದು ಬಲ್ಲು ಉಯ್ತದು ಪಂತುಗು ಚಾಲನೆ ಕೊರಿಯರು. ಮುಗಿತಲ ಲೇಸಿಡು ಬಲ್ಲು ಉಯ್ಪನ ಪಂತುಡು ರಡ್ಡು ವಿಭಾಗಡು ಗೆಂದು ನಕ್ಲಿಗೆ ಇನಾಮುಲೇನು ಪಟ್ಟಿರು. ಆಂಜಲಿನ ವಿಭಾಗಡು ಬಲರಾಮ ಫ್ರೆಂಡ್ಸ್ ಜೋಗಟ್ಟೆ ಒಂಜನೇ ಇನಾಮು, ಭಾರತಿ ಫ್ರೆಂಡ್ಸ್ ಕುಡ್ಪಲ್ ತಡ್ಕ ರಡ್ಡನೇ ಇನಾಮು, ರಾಮಾಂಜನೇಯ ಬೆದ್ರ ಮೂಜನೇ ಇನಾಮು, ಮುಖ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕೊಳಂಬೆ 4ನೇ ಇನಾಮು ಗೆಂದಿದ್ದರು. ಒಂದು ಸಂಘಟಿತ ಇದರಿಂದ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಈ ಒಂದು ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ಬು ಒಂದು ಉತ್ತಮ ಉದಾಹರಣೆ ಅಂತ ನಾನು ಅಂತೀನಿ. ಸುಮಾರು 30 ವರ್ಷಗಳಿಂದ ಈ ನಿರಂತರವಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಒಂದು ಸಂಘಟನೆಯಿಂದ ಮಾಡ್ತಕ್ಕಂಥ ಬಂದಿದೆ. ಅಂದರೆ ಸಂಘಟನೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಒಂದು ಸಂಘಟಿತ ಹೋರಾಟದಿಂದನೇ. ಹಾಗಾಗಿ ಈ ಸಂಘಟನೆಗಳು ಸಮಾಜಕ್ಕೆ ಒಂದು ಮಾದರಿಯಾಗಿರ್ತದೆ ಮತ್ತು ಒಂದು ಶಕ್ತಿ ತುಂಬುತ್ತದೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಶ್ರೀದೇವಿ ಗೇಮ್ಸ್ ಕ್ಲಬ್ಲ ಶ್ರೀದೇವಿ ಭಜನಾ ಮಂದಿರ ಮುಕ್ಕಲು ಸೇರೊಂದು ನಮ್ಮ ತಾರಭರಿತ ಜುಮಾದಿ ಬಂಟನ ಒಂದು ಮುಖ್ಯ ದ್ವಾರದ ಕೆಲಸವು ಜೈದೇರು ಅವು ಪೊರ್ಲುಡೆ ನಡೆದದು ಎಲ್ಲಂಜಿ ನಮ್ಮ ಜುಮಾದಿ ಬಂಟನ ಕಲಶಾಭಿಷೇಕ 10 ತಾರೀಕು ನಡಪೆರ ಉಂಡು. 8ನೇ ತಾರೀಕದ ನೀವು ಹೊರಕಾಣಿಕೆ ಮೆರವಣಿಗೆ ಉಂಡು. ಆನಿದ ದಿನ ನಮ್ಮ ಗೇಮ್ಸ್ ಕ್ಲಬ್ಬದ ಮೊಕಲ್ ಮಲ್ಪುನ ಒಂದು ಎಡ್ಡ ಕೆಲಸವು ಉದ್ಘಾಟನದ ಕೆಲಸ ಲಾನಿ ಆಯರಂಡು. ನಮ್ಮ ಮಾತೆರ್ಲ ಎನ್ನೆಲ್ಲ ಕಣ್ಣೆ ನಮ್ಮ ತಾರಭರಿತ ಜುಮಾದಿ ಬಂಟನ ಬ್ರಹ್ಮಕಲಶವು ಮಾತೆರ್ಲ ಬತ್ತದು ಆ ಎಡ್ಡ ಕೆಲಸವನ್ನು ಪೊರ್ಲುಡೆ ನಡಪಾದ ಕೊರಡೊಂದು ನಿಖಿಲ್ಡ ಮಾತೆರ್ಲ ವಿನಂತಿ ಮಲ್ತೊಂದಿಲ್ಲ. ಜವನೆರೆಗೆ ಯಾಪಲ್ಲ ರೋಮಾಂಚನಕಾರಿಯಾದ ಕ್ರೀಡೆಲು ಬೋರ್ಡು ಒಂದ್ಯಾತ ಜಿದ್ದಿದ ಕ್ರೀಡೆಲು ಬೋರ್ಡಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಸತ್ತು ಕುಡೊಂಜೆ ಕ್ರೀಡೆ ಕುಡೊಂಜಾತ ಪ್ರಸಿದ್ಧಿನ ಪಡೆ ಒಂದುಂಡು. ಊಪೆನ್ನಾಗ ಬೈಕ್ ರೇಸದ ಬಂಟ್ವಾಳ ಸೈಡ್ಗೆ ಬೈದು ನನ್ನ ಇಂಚಿಗೆಲ್ಲ ಬಹುಶಃ ಬೇಗೋಡು ಬರುಂದು ತೋಜುಂಡು. ಜವನೇರೆಗೆ ಯಾಪಲ ಅವಳ ಸ್ಪರ್ಧೆ ಬೋರ್ಡು ಐಟ್ ಗಾಯ ಆಪುಂಡ ತಾಗುಂಡ ಪೆಟ್ಟ ಆಪುಂಡ ಅವದಾಲೈಕೆ ಒಂದೊಪ್ಪುಜಿ ಅಂಡ ರೋಮಾಂಚನಕಾರಿ ಅಂಚಿನ ಬೋರ್ಡು ಅಂಚನೆ ಹಗ್ಗ ಜಗ್ಗಾಟೇನೆ ಜವನೆರಾವು ಆನುಲಾವು ಪುನ್ನುಲಾವು ಬರೀ ಕುಸೀಟ್ ಪಳ್ಳಿ ಪಡೆಯುವಂಚಿನ ಒಂಜಿ ಕ್ರೀಡಾ ಪಟುಕುಲು ಏರು ಇನಿ ಈ ನೆಲನ ಪ್ರತಿನಿಧಿಸೊಂದು ನಮ್ಮ ಜಿಲ್ಲೆನ ನಮ್ಮ ರಾಜ್ಯನ ನಮ್ಮ ರಾಷ್ಟ್ರನ ಪ್ರತಿನಿಧಿಸಿನ ಕ್ರೀಡಾಪಟುಕುಲು ನಮ್ಮ ಗ್ರಾಮದ ಉಪ್ಪುವೇರು ಅಕಲಿಗೆ ಬಿರಿ ಸಹಾಯ ಆದ ಒಂದು ದಯಪನ್ನಾಗ ಕ್ರೀಡೆಡಿನ ಸಾಧನೆ ಮಲ್ಪನ ಅನ್ನಗಾತ ಸುಲಭದ ಪಾತ್ಯಾರತ್ತು ಕ್ರೀಡೆಡ ಮಲ್ಲ ಮಟ್ಟಗೆ ಮಾನ್ಯತೆ ಪಡೆದಿನ ಕ್ರೀಡೆ ಮಲ್ಲ ಮಟ್ಟಗೆ ಮಿತ್ತಗು ಪೋಡುಂದಾಂಡ ಮಸ್ತ್ ಖರ್ಚು ವೆಚ್ಚಲು ಉಪ್ಪುಂಡು. ಪುತ್ತೂರು ತಾಲೂಕದ ಉಬಾರ್ಡ್ 40ನೇ ವರ್ಷದ ವಿಜಯ ವಿಕ್ರಮ ಜೋಡುಕರೆ ಕಂಬಲ ಶನಿವಾರ ಕಾಂಡೆ ಶುರುವಾದ ಐತಾರ ಆಕೆರಿಯಾಂಡ್ ಒಟ್ಟು 128 ಜೋಡಿರುಕುಲು ಪಂತೊಡು ಪಾಲಿಸುಂದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ನರಸಿಂಹಕೇಶ್ವರ ರತ್ನಮದರ್ಲೆಗೆ 40ನೇ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೂಟೋಡು ಬಲ್ಲದ ಎಲೆ ವಿಭಾಗದ 1ನೇ ಬಹುಮಾನ ಪುತ್ತೂರು ತಾಲೂಕದ ಉಬಾರ್ಡ್ 40ನೇ ವರ್ಷದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಶುರುವಾದ ಐತಾರ ಆಕೆರಿಯಾಂಡ್ ಕನಪಲೈಡ್ 10 ಜೋಡಿರುಕುಲು ನಾಯರಿ ಇಲ್ಲಿಟ್ಟು 51 ಬಲ್ಲಿ ಇಲ್ಲಿಟ್ಟು 18 ಅಡ್ಡಪಲೈಡ್ 8 ನಾಯರ್ ಮಲ್ಲಿಟ್ಟು 18 ಬೊಕ್ಕ ಬಲ್ಲು ಮಲ್ಲಿಟ್ಟು 13 ಜೋಡು ಸೇರಿದೆ ಒಟ್ಟು 128 ಜೋಡಿರುಕುಲು ಉಬಾರ್ದ ವಿಜಯ ವಿಕ್ರಮ ಜೋಡುಕರೆ ಕಂಬಳೋಡು ಪಾಲ್ದುಂಡ ಅಡ್ಡಪಲೈಡ್ 20 ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿಯರ್ನ ಏರುಕುಲು 1ನೇ ಇನಾಮು ನಾರಾವಿ ರಕ್ಷಿಶ್ ಜೈನಿಯರ್ನ ಏರುಕುಲು 2ನೇ ಇನಾಮು ಗೆದ್ಯ ನಾಯರಿ ಎಲ್ಲಿಟ್ಟು ಇರಮಾಲ ಪುಚ್ಚೊಟ್ಟು ಬೋಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿಯರ್ನ ಏರುಕುಲು ಬೊಕ್ಕ ಶ್ರೀ ಪಂಚಲಿಂಗೇಶ್ವರ ಉರುವಾಲು ಕಾಳುಗುತ್ತು ಸದಾನಂದಗೌಡ ಮೇರ್ನ ಏರುಕುಲು ಸಮಸಮ ಆಯ್ನಡಿದವರ 20 ಒಂಜೇಲಕ ಇನಾಮು ಕೊರಿಯರು ನಾಯಿರು ಮಲ್ಲಿಟ್ಟು ಬೊಳುವಾಯಿ ದರೆಗುಡ್ಡೆ ಕಮಲ ನಿವಾಸ ಮೆನನ್ ಕಾರ್ತಿಕ್ ಪೂಜಾರಿಯರ್ನ ಇರುಕುಲು 1ನೇ ಇನಾಮು ಬೊಕ್ಕ ಜೈತುಳುನಾಡು ಕಕ್ಕೆಪ್ಪದವು ಕುಣ್ಕಿದಡಿ ರೇಯನ್ಸ್ ಬಂಡೇರಿಯರ್ನ ಇರುಕುಲು 2ನೇ ಇನಾಮು ಸಂಧ್ಯ
ಬಲ್ಲೆಯಲ್ಲೇಟು ಬೊಳುವಾಯ್ ಪೆರೋಡಿ ಪುತ್ತಿ ಕುತ್ತು ನರಸಿವಕ್ಕೆ ಶೆಟ್ಟಿರ್ನ ಬಿ ಬೊಕ್ಕ ಎ ರುಕ್ಲು ಒಂಜನೆ ಇನಾಮು ಬೊಕ್ಕ ರಡನಿ ನಾಮು ಗೆಂದ್ಯ ಬಲ್ಲ ಮಲ್ಲೆಟ್ಟು ನಂದಳಿಕೆ ಶ್ರೀಕಾಂತ್ ಭಟ್ರನ ಬಿ ಬೊಕ್ಕ ಎ ರುಕ್ಲು ಒಂಜಿ ಬೊಕ್ಕ ರಡನಿ ನಾಮು ಸಂಧ್ಯ ಮುಗಿತಲ ಕಾರ್ಯಕ್ರಮ ಟು ಬಿನ್ನೀರ್ ಬೊಕ್ಕ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಸಮಿತಿ ತಕ್ಲು ಇತ್ತದು ಇನಾಮುಲಿನ ಪಟ್ಟದು ಎಡ್ಡೆಪ್ಪು ಬಯಕ್ಕೇರು ಕಲ್ಜಿಗಳು ರಾಮನದ್ದು ಹೆಚ್ಚ ರಾವಣಿರು ಪುಟ್ಟೊಂದುಲೇರು ನಮ್ಮ ಜೋಕ್ಲಿನ ರಾಮನಂಚ ಬುಲಿಪಾವಡೊಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬಂತೇರು ಕದ್ರ ಮೈದಾನಡು ಶ್ರೀ ರಾಮೋತ್ಸವ ಮುಗಿತಲ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೋರಿಯರು ಕುಡ್ಲದ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಶ್ರೀ ರಾಮೋತ್ಸವ ಸಮಿತಿ ಕುಡ್ಲದ ನೆಲೆಟ್ಟು ಕದ್ರ ಮೈದಾನಡು ನಡಪಾಯಿನ 25ನೇ ವರ್ಷದ ಶ್ರೀ ರಾಮೋತ್ಸವ ಕಾರ್ಯಕ್ರಮಟು ಆಕೆರ್ದ ದಿನ ಐತರ ರಾವಣ ದಹನ ಕಾರ್ಯಕ್ರಮ ಆಟಣೆ ಮಲ್ತಿದ್ದೇರು ರಾತ್ರಿ ಮಾಪೂಜೆ ಕರಿತು ರಾವಣನ ಪೊತ್ತವನ ಕಾರ್ಯಕ್ರಮ ನಡೆತಂಡು ಬೆಡಿಮರ್ದು ಪ್ರದರ್ಶನ ಮಾತೆರನಲ ಗುಮನ ಒಯ್ತಂಡು ಕಾರ್ಯಕ್ರಮ ತುಯರ ಊರ ಪರ ಊರ ದಿಂಜನ ಕದ್ರ ಮೈದಾನೋಡು ಸೇರಿದಿತ್ತೇರು ಧಾರ್ಮಿಕ ಸಭೆಟ್ಟು ಸುದರ್ಶನ್ ಬೆದ್ರ ಎದುಕೊಂಡಿರು ರಾಜ್ಯದ ದುಂಬದ ಮಂತ್ರಿ ಕೃಷ್ಣಜಿ ಪಾಲೆಮಾರು ಗುರುಕಾರ್ಮೆಡು ಹೈಕೋರ್ಟ್ದ ಹಿರಿಯ ವಕೀಲರು ಅರುಣ್ ಶ್ಯಾಮ್ ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತೇರು ಅರುಣ್ ಶ್ಯಾಮ್ ಪಾತಿರದು ರಾಮನ ಜೀವನನೇ ನಂಕ ಆದರ್ಶ ಐನು ಬದುಕುಡು ಸೇರ್ಸವಂಡ ರಾಮೋತ್ಸವದ ಸಂಕಲ್ಪ ಗೆಲ್ಮೆ ಪಡೆಪುಣು ಪಂಡೇರು ಕೃಷ್ಣಜಿ ಪಾಲೆಮಾರ್ ಗುರ್ಕಾರ್ಮಿದ ಪಾತೆರ ಪಂಡೇರು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊರ್ದು ಕಲ್ಜಿಕೊಡು ರಾಮಡ್ದಿಚ್ಚ ರಾವಣೇರು ಪುಟ್ಟೊಂದುಲ್ಲೇರು ನಮ್ಮ ಇಲ್ಲದ ಜೋಕ್ಲಿನ ರಾಮನಂಚ ಬುಲಿಪಾವಡೊಂದು ಪಂಡೇರು ಬೆದದ ಶಾಸಕರು ಉಮಾನಾಥ ಕೋಟ್ಯನ್ ದುಂಬದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ದುಂಬದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ರಾಮೋತ್ಸವ ಸಮಿತಿ ಗುರುಕಾಯರು ಪ್ರೊಫೆಸರ್ ಎಂಬಿ ಪುರಾಣಿಕ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕಿರು ಸತೀಶ್ ಶೆಟ್ಟಿ ಪಟ್ಲ ವಕೀಲರು ಬಾಲಕೃಷ್ಣ ಶರ್ಮಾ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಕೆಟಿ ಸುವರ್ಣ ಸೀತಾರಾಮನ್ ಎತ್ತಿಲ ಬಾಳಿಗೆ ಪ್ರದೀಪ್ ಕುಮಾರ್ ಕಲ್ಕೂರ ಶಕೀಲ ಬಾವ ಶರಣ್ ಪಂಪೇಲ್ ಪೊಳಲೆ ಗಿರಿಪ್ರಕಾಶ್ ತಂತ್ರಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು HK ಪುರುಷೋತ್ತಮ ರಾಮೋತ್ಸವ ಸಮಿತಿ ಗುರುಕಾರ್ಯರು ಸುನಿಲ್ ಆಚಾರ್ ರವಿ ಅಸೈಗೋಳಿ ಸುರೇಖ ರಾಜ್ ಪಾಲ್ಗೊಂಡಿರು ದಯಾನಂದ ಕಟೀಲ್ ಕಾರ್ಯಕ್ರಮ ಸುಧಾರಿತ ಕೊರಿಯರು ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗೆ ಅಂದರೆ ನಮ್ಮ ಸಂಕಲ್ಪ ಏನಿತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಒಂದು ಭವ್ಯವಾದ ಮಂದಿರ ಆಗಬೇಕು ಅಂತ ಅದು ಆ ಸಂಕಲ್ಪ ಏನು ಸಂಘ ಪರಿವಾರದ ಸಂಕಲ್ಪ ಆಗಿತ್ತು ಅದು ನೆರವೇರಿ 25ರ ರಜತ ಸಂಭ್ರಮ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಈ ಸಂಘಟಕರಿಗೆ ಆಯೋಜಕರಿಗೆ ನನ್ನ ಮನದಾಳದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆಂದರೆ ಮಂಗಳೂರಿನಂಥ ಭಾಗದಲ್ಲಿ ಹಿಂದೂಗಳ ರಕ್ಷಣೆಗೆ ನಿಂತಿರತಕ್ಕಂತಹ ಪ್ರಬಲ ಅಥವಾ ಭದ್ರ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಅಥವಾ ಬಜರಂಗ ದಳ ಇರ್ಬೋದು, ದುರ್ಗಾವಾಹಿನಿ ಇರ್ಬೋದು. ನಾವೆಲ್ಲ ಇವತ್ತು ಇಲ್ಲಿ ನಿಶ್ಚಯತೆಯಿಂದ ನಾವು ಯಾಕೆ ಮಲಗ್ತೇವೆ ಅಂದರೆ ನಮ್ಮ ದೇಶವನ್ನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಕಾಯ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಸಮಾಜಕ್ಕೆ ಉಂಟಾಗುವಂತಹ ಆಕ್ರಮಣವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನಿತರ ನಮ್ಮ ಸಮಾಜದ ಸಂಘಟನೆಗಳು ಕಾಯ್ತಾ ಇವೆ. ಆ ದೃಷ್ಟಿಯಿಂದ ಇವತ್ತು ಇನ್ನೂ ಕೂಡ ಧರ್ಮ ಇಷ್ಟು ಗಟ್ಟಿಯಾಗಿ ನಿಂತಿದೆ ಮತ್ತು ಸದೃಢವಾಗಿದೆ. ಆದರೆ ಅವರೆಲ್ಲ ಕಾಯ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಮನೆಯಲ್ಲಿ ಮಲಗಿದರೆ ಖಂಡಿತವಾಗಿ ಮುಂದೊಂದು ದಿನ ನಾವು ಭಾಳಷ್ಟು ದೊಡ್ಡದಾದಂಥ ಒಂದು ಪರಿಣಾಮವನ್ನು ಎದುರಿಸುವಂಥ ಒಂದು ಅಪಾಯ ಕೂಡ ನಮ್ಮ ಮುಂದಿದೆ. ಹಾಗಿದ್ದಾಗ ಇಂತಹ ಕಾರ್ಯಕ್ರಮಗಳಲ್ಲಿ, ಇಂತಹ ಸಮಾವೇಶಗಳಲ್ಲಿ ಅಥವಾ ಇಂತಹ ರಾಮೋತ್ಸವಗಳಲ್ಲಿ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ನಮ್ಮ ಎಲ್ಲ ಬಂಧುಗಳ, ಸಮಾಜ ಬಾಂಧವರು ಒಂದು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅಂತಹ ಬದಲಾವಣೆ ನಮ್ಮ ಸಮಾಜದಲ್ಲಿ ಉಂಟಾಗ್ತದೆ ಅನ್ನೋಂಥ ಒಂದು ನಂಬಿಕೆ ಇದೆ. ಕುಡ್ಲ ಬಜಾಲ್ ಪೆರ್ಜಿಲದ ಅಣ್ಣಪ್ಪ ಪಂಜುರ್ಲಿ ಧೂಮವತಿ ಕಲ್ಲುಟ್ಟಿ ದೇವಸ್ಥಾನಗಳು ವರ್ಷಾದಿ ನಿಯಮ ಏಪ್ರಿಲ್ 3, 4 ಬೊಕ್ಕ 5 ನಡಪಂಡು. ಮೂಜಿಕ್ ಕಾಂಡೆ 11 ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಬೈಯಗ್ ಸತ್ಸಂಗ, ಶುಕ್ರವಾರದ ಪೂಜೆ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, 4 ಶನಿವಾರ ಕಾಂಡೆ ನಾಗದೇವಿಯರಿಗೆ ಸಾಮೂಹಿಕ ತಂಬಿಲ ಸೇವೆ, ಬಯ್ಯ 5 ಗಂಟೆರ್ದು ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಕಲ್ಲುಟ್ಟಿ ಕುಪ್ಪೆಟ್ಟು ಪಂಜುರ್ಲಿ ದೈವಲಿನ ನೇಮ ಬೊಕ್ಕ ಗುಳಿಗನ ಕೋಲ 5 ಬಯ್ಯ 6 ಗಂಟೆಗೆ ಕಲ್ಲುಟ್ಟಿ ದೈವಗು ಅಗೇಲ್ ನಡಪೆರ ಉಂಡುದು ಪೆರ್ಜಿಲ ದೈವಸ್ಥಾನದ ಪ್ರಕಟಣೆಡೆ ತಿರಿಪಾದಿರು.
ಇಡಗಿನಿತ ನಮ್ಮ ಕೂಡಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು